ನಮಸ್ತೆ ಸ್ನೇಹಿತರೆ. ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿ ಕಾಣುತ್ತಾರೆ. ಆದರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣುತ್ತಾರೆ. ಜೀವನ ಪ್ರೀತಿ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ, ಅವಶ್ಯಕತೆ, ನಿರೀಕ್ಷೆಗಳ ಮೇಲಲ್ಲ. ನಿಮ್ಮವರನ್ನು ನೀವೇ ದ್ವೇಷ ಮಾಡಿದರೆ ನಿಮ್ಮ ನೆಮ್ಮದಿಯನ್ನು, ಜೀವನದ ಅರ್ಥವನ್ನು ಕಳೆದುಕೊಳ್ಳುತ್ತೀರಿ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಕೆಲವರನ್ನು ತುಂಬ ಎತ್ತರದ ಸ್ಥಾನದಲ್ಲಿ ಇಟ್ಟಿರುತ್ತೇವೆ, ಆದರೆ ಅವರು ನಮ್ಮ ಊಹೆಗೂ ಮೀರಿದ ಕೆಳಮಟ್ಟದಲ್ಲಿ ಇರುತ್ತಾರೆ. ಎಲ್ಲರನ್ನೂ ಕ್ಷಮಿಸಿ ಪರವಾಗಿಲ್ಲ, ಆದರೆ ಮರಳಿ ಹೃದಯದಲ್ಲಿ ಮಾತ್ರ ಸ್ಥಾನ ನೀಡಬೇಡಿ. ಎಲ್ಲ ಮುಗಿದೇ ಹೋಯ್ತು ಅನ್ನೋ ಹೊತ್ತಿಗೆ ಇನ್ನೇನೋ ಎದುರಾಗಿರುತ್ತೆ. ಇದೇ ಜೀವನ. ಸಾಗುತ್ತಿದೆ ಜೀವನ. ಯಾರಿದ್ದರೂ ಇಲ್ಲದಿದ್ದರೂ ನಗಬೇಕು ಮನವೇ, ನೋವಿದ್ದರೂ ನಲಿವಿದ್ದರೂ. ಪ್ರಪಂಚವನ್ನೇ ಮುಳುಗಿಸಬಲ್ಲೆ ಎಂದು ಸಾಗರ ಮೆರೆಯುತ್ತಿತ್ತು. ಆದರೆ ಎಣ್ಣೆ ಸಾಗರದಲ್ಲಿ ತೇಲಾಡುವುದನ್ನು ನೋಡಿ ಸಾಗರ ನಾಚಿಕೆಯಿಂದ ಮೌನವಾಯಿತು. ಮನುಷ್ಯನು ಹಾಗೆ, ಎಲ್ಲವನ್ನು ಗೆಲ್ಲಬಲ್ಲೆ, ಎಲ್ಲ ನನ್ನಿಂದಲೇ ಎಂದು ಮೆರೆಯುತ್ತಾನೆ. ಕೊನೆಗೆ ಮಣ್ಣು ಸೇರುತ್ತಾನೆ. ತಿಳಿದು ಮಾತನಾಡಿ, ಮಾತು ಎಲ್ಲರಿಗೂ ಬರುತ್ತದೆ. ರಾತ್ರಿ ಮಲಗಿದರೆ ಬೆಳಿಗ್ಗೆ ಏಳುತ್ತೇವೆ ಎನ್ನುವ ಗ್ಯಾರಂಟಿ ಇಲ್ಲದ ಬದುಕುಗಳು ನಮ್ಮವು. ಪ್ರಾಣ ಇದ್ದರೇನು ಹೋದರೇನು, ನಿಯತ್ತಾಗಿ ಒಂದು ದಿನ ಬದುಕಿದರೆ ಸಾಕು, ಜೀವನದ ಅರ್ಥವೇ ಬದಲಾಗುತ್ತದೆ. ಹುಟ್ಟು ಏಕೆ ಎಂಬುದು ಒಂದು ಪ್ರಶ್ನೆ, ಇದಕ್ಕೆ ಉತ್ತರವಿಲ್ಲ. ಸಾವು ಎಂಬುದು ಒಂದು ಉತ್ತರ, ಇದನ್ನು ಪ್ರಶ್ನಿಸುವಂತಿಲ್ಲ. ಕೆಲವರನ್ನು ಅರಿತೆ, ಕೆಲವರಿಂದ ಕಲಿತೆ, ಕೆಲವರನ್ನ ಅರಿತು ಮರೆತೆ, ಇನ್ನು ಕೆಲವರನ್ನ ಅರಿಯಲಾಗದೆ ಹೊರಟೆ. ಕಾಲು ಎಳೆಯುವವರ ಮುಂದೆ ಧೈರ್ಯದಿಂದ ಬಾಳು, ಆಡಿಕೊಳ್ಳುವವರ ಮುಂದೆ ಅದ್ದೂರಿಯಾಗಿ ಬಾಳು, ವೈರಿಗಳ ಮುಂದೆ ತಲೆ ಎತ್ತಿ ಬಾಳು, ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು. ಮಾತು ಕೊಡೋದು ಮುಖ್ಯ ಅಲ್ಲ, ಎಂಥ ಪರಿಸ್ಥಿತಿ ಬಂದರೂ ಆ ಮಾತನ್ನು ಉಳಿಸಿಕೊಳ್ಳೋದು ಮುಖ್ಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.